ಮಂಗಳೂರಿನ ಕೊಟ್ಟಾರದಲ್ಲಿರುವ ಎಜೆ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ 2019-20 ಸಾಲಿನ ಪ್ರಥಮ ಪದವಿ ಪ್ರದಾನ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪ್ರತಿಷ್ಠಿತ ಇನ್ಫೋಸಿಸ್ ಕಂಪನಿಯ ಉಪಾಧ್ಯಕ್ಷರು ಹಾಗೂ ಮುಖ್ಯಸ್ಥರಾದ ವಾಸುದೇವ ಕಾಮತ್ ರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅರ್ಹ ಇಂಜಿನಿಯರಿಂಗ್ ಪದವೀಧರರಿಗೆ ಪದವಿ ಪ್ರದಾನ ಮಾಡಿ ಅಭಿನಂದಿಸಿದರು. ಬಳಿಕ ಮಾತನಾಡಿದ ಅವರು, ಪದವೀಧರರು ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಿಕೊಂಡು ತಮ್ಮ ಉದ್ಯಮದ ಕಡೆ ಗಮನ ಹರಿಸಬೇಕು ಹಾಗೂ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿದರು. This is something that possibly all of you will remember when you plan your 25th alumni and when you possibly come to this campus and celebrate it, being the first batch coming out of this college. While 4 years, I'm sure you have had a lot of success, I hope you have learned how to manage failures as well. Because that is as important to know, to manage, just like how you can take care of success, or possibly more important. And for me, I have possibly been facing more failures than success. Right from my childhood. ಸಮಾರಂಭದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶಾಂತರಾಮ್ ರೈ ಅವರು ವಹಿಸಿ ಮಾತನಾಡಿ, ಎಜೆ ಇಂಜಿನಿಯರಿಂಗ್ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಇದೆ. ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದ ಕಾಲೇಜಿನ ಆಡಳಿತ ಮಂಡಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಎಲ್ಲ ಮಕ್ಕಳ ಹೆತ್ತವರು, ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರನ್ನ ಅಭಿನಂದಿಸಿದರು. I really thankful to the parents that sitting here to, without second thought, what was the promise given from our side, to make them to join their son or daughter to AJ Institute of Technology. Once again, I thank all my dear parents. We are not differentiate the students, that students or this student, he may be a poor student, he may be rich students. I'm seeing everybody as my son or daughter, and we are seeing everybody as my son or daughter. Okay, that's a very first batch. It is the evergreen batch. Since two things, the first batch of AJIT, and as I took the principal of the charge, is the first batch what I produced. I'm really happy when signing for your certificate. I'm signing for around 110 students as a principal. You are the evergreen for me. It will be there. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾ ನಾಗೇಶ್ ಅವರು ಎಲ್ಲ ಪದವೀಧರರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. Sincerity and hard work shall be the cherished values of my life. I vow to practice my profession with conscience and dignity. I will strive to apply my skills only with the utmost respect for the well-being of humanity, the earth and all its species. I shall always place my country above self. ಪ್ರೊಫೆಸರ್ ಪ್ರಕಾಶ್ ಶೆಟ್ಟಿ, ಡಾ ಕಿಶೋರ್ ಶೆಟ್ಟಿ, ಡಾ ರಾಜೇಶ್ ರೈ, ಡಾ ಸುಮನ್ ಬಿ, ಡಾ ಜ್ಞಾನ, ಡಾ ಶಾಂತಕುಮಾರಿ, ಡಾ ಸುಜಯ ಪಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ಪ್ಲೇಸ್ಮೆಂಟ್ ಆಫೀಸರ್ ವಿವೇಕ್ ರಂಜನ್ ಭಂಡಾರಿ ಸ್ವಾಗತಿಸಿದರು. ಕಾರ್ಯಕ್ರಮದ ಸಂಚಾಲಕರಾದ ಪ್ರೊಫೆಸರ್ ವಿನೋದ್ ಕುಮಾರ್ ಡಿಸೋಜಾ ವಂದಿಸಿದರು. ಆಫೀಸ್ ಸೂಪರಿಂಟೆಂಡೆಂಟ್ ಸ್ಮಿತಾ ಶೆಟ್ಟಿ, ಉಪನ್ಯಾಸಕರಾದ ಪ್ರತೀಕ್ಷ ರೈ, ಡಾ ಶೋಭಿತಾ ಶೆಟ್ಟಿ,
ವಿನಿತಾ ಪಾಯಸ್ ಕಾರ್ಯಕ್ರಮ ನಿರೂಪಿಸಿದರು. ಇದೇ ವೇಳೆ ಸಮಾರಂಭದಲ್ಲಿ 2019-20 ಸಾಲಿನ ಕಾಲೇಜಿನ ಮ್ಯಾಗಜಿನ್ ಬಿಡುಗಡೆಗೊಳಿಸಲಾಯಿತು. ನಾಗೇಶ್ ಕಾವೂರು, B4 ನ್ಯೂಸ್, ಮಂಗಳೂರು.